ಒಂದು ಓವರ್ನ 6 ಬಾಲಿಗೆ 6 ಸಿಕ್ಸ್ ಅನ್ನ ಯುವರಾಜ್ ಸಿಂಗ್ ಹೊಡೆದಿತ್ತು. 6 ದಿನಗಳಲ್ಲಿ ಕೂಡ ಅದ್ಭುತವಾದಂತಹ ತುಂಬಿದ ಚಿತ್ರಮಂದಿರದ ಪ್ರದರ್ಶನವನ್ನ ಕಂಡು 100 ದಿನದ ಒಂದು ದಾಖಲೆಯನ್ನು ಮಾಡುವಂತಹ ಒಂದು ಆ ಭಾಗ್ಯವನ್ನ ಮಹಾಲಿಂಗೇಶ್ವರದ ಕರುಣಿಸಲಿದೆ. ತಂಡ ಜಯಶಾಲಿ ಆಗಬೇಕು ಅಂತ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೇವೆ. ಅದೇ ರೀತಿ ಈ ಚಿತ್ರವು ಸಹ ಜಯಶಾಲಿ ಆಗಲಿ. ಕನ್ನಡ ಇಂಡಸ್ಟ್ರಿ ಅಥವಾ ಬೇರೆ ಬೇರೆ ಇಂಡಸ್ಟ್ರಿ ನಮ್ಮ ಇಂಚ ತೂಪನ ಐಕೆ ಕಮ್ಮಿ ಇಜ್ಜಲ್ಲ ತುಳುಪ ಇಂಡಸ್ಟ್ರಿ ಪಿಕ್ಚರ್ ಐತೆ ಸೌಂಡ್ ಮಂದು ದಿಪ್ಪು ನಂಚಿನ ಗಜಂಗ ಕ್ರಿಕೆಟ್ ಒಂದು ಆಯ್ನಾಚ ದಿನ ಬಲಿಪಾಡು ಏನು ಸೂಪರ್ ಬಂದಿದೆ ಏನು ಜೋರ್ ಬಂದ್ರೆ ಸೂಪರ್ ಆಗ್ತದೆ. ವೆರಿ ಗುಡ್. ಕ್ರಿಕೆಟ್ ಬಗ್ಗೆ ಸ್ವಲ್ಪ ವಿವರಣೆ ಮಾಡ್ತಿದ್ದೀರಿ. ಸೂಪರ್ ಕಾಮಿಡಿ. ಸೋಡ ಶರ್ಬತ್ ಬರ್ನದು ಖುಷಿ ಆಯ್ತು. ಸೂಪರ್. ಈ ಪಿಕ್ಚರ್ನ ಗೆಂದಾಲೆ ಉಂಟದು ಕೆಲವೊಂದು ನಮ್ಮ ತುಳು ಫಿಲ್ಮ್ ಬೆಳೆಯೋಡು ಮಾತ ತುಳು ಸಿನಿಮಾದ ಕಲಾವಿದರು ಅಕ್ಲೇ ನಮ್ಮ ಬೊಳೆಪವಡು ಇವತ್ತು ಫಸ್ಟ್ ವಾರಾಗ ನಿಕುಲ್ ಬತ್ತದ್ದು ಒಂದು ಸಿನಿಮಾ ತೂಡು ನಿಕಲ್ನ ಮಂಡೆ ಹಿಡಿತಿನ ಸ್ಟ್ರೆಸ್ ಆವಡ್ ಟೆನ್ಷನ್ ಆವಡ್ ಮಾತಲ್ಲ ಪೋಪುಡ ಎನ್ನ ಕಾನ್ಫಿಡೆನ್ಸ್. ಸೊ ಬಲೆ ಸಪೋರ್ಟ್ ಮಲ್ಪ್ಲೆ ಅಂಡ್ ಲೆಟ್ಸ್ ಹಿಟ್ ನಾಟ್ ಔಟ್ ಟಿಲ್ 100. ಎಡ್ಡ ಪಿಕ್ಚರ್ ಫ್ಯಾಮಿಲಿ ಸಮೇತ ಕುಲ್ದು ತೂಲೆ ಮಿಸ್ ಮಲ್ಪೋಚಿ ಥಿಯೇಟರ್ ಪುತ್ತೂರು ದಾಖಲು ಪ್ಲೀಸ್ ಬನ್ನಿ. ಪ್ರೀತಿ ಮೋಕೆನ್ನು ತೂತ ಇಂಚಿನೇ ಒಂಚಿ ಕ್ರಿಕೆಟ್ ಒಂದು ಸಬ್ಜೆಕ್ಟ್ ದೆತೊಂದು ಐತ ಉಲೈಡು ನಂಚಿನ ಆ ಜವನನ್ನ ನಡುಡು ನಂಚಿನ ಕಥೆ ವ್ಯಥೆ ಆ ಪ್ರೀತಿ ಅಂಚನೆ ಐತ ನಡುಡು ನಂಚಿನ ಒಂಜಿ ಪ್ರೇಮ ಕಥೆ ಮಾತ ಮುಡಿದು ಒಂಜಿ ಇಡೀ ಕುಟುಂಬಕ್ಕೆ ಬೋಡಾಯಿ ನಂಚಿನ ಮನೋರಂಜನೆದ ರಸದೌತಣನ್ನು ಕೊರಗು ನಂಚಿನ ಗಜಾನನ ಕ್ರಿಕೆಟರ್ಸ್ ಪ್ರಜ್ವಲ್ ಫಿಲ್ಮ್ಸ್ ನಮಗುಲ್ಲ ಲಾಂಛನದ ನಿರ್ಮಾಣ ಆತಿನ ಚಿತ್ತಿನ ಸಿನಿಮಾ. ಈ ಸಿನಿಮಾ ಎಲ್ಲ ತುಳುನಾಡು ಒಮ್ಮೆ ಬೊಳ್ಳಿ ಪರರೆಡು 3 ಬರರೆಡು ಎಲ್ಲ ಈ ಸಿನಿಮಾ ರಿಲೀಸ್ ಆಗಿರೋದು ಐತಾ ಆಗ ಅದು ಇನಿ ಮುಲ್ಪ ನಮ್ಮ ಪುತ್ತೂರದ ಭಾರತ ಸಿನಿಮಾದ ಪ್ರೀಮಿಯರ್ ಶೋದ ಉದಿಪನದ ಲೇಸ್ ನಡೆಬರೋದು ಲೇಸದ ಬತ್ತ ಸೇರಿದ ಚಿತ್ತಿನ ಮಾತ ಬಿನ್ನೇನೇನು ಹಿತೈಷಿನೇನು ಬಂಧುನೇನು ಗಣ್ಣಿರೇನು ಅತ್ಯಂತ ಪ್ರೀತಿ ಮೋಕಿಡು ಬಾಮಿಡು ಎದುಕೊಂಡ್ರೆ ಅಂಚನೆ ಉದಿಪನದ ಲೇಸಡ್ ಮಲ್ಲ ಬಿನ್ನೇರಾದ ಪಾಲು ಪಡೆಯ ನಕಲು ನಮ್ಮೊಟ್ಟು ಅಕ್ಲೇನು ಈ ಉದಿಪನದ ಲೇಸದಂಶಿ ಬರೋಡು ಪಂದಕ್ಕೆ ಏನಂದ್ರೆ ಅಂಚನೆ ಇಂತ ಲೇಸನ ಉದಿಪನ ನಕ್ಕರೆ ಪುನಃ ಖ್ಯಾತ ವೈದ್ಯರಾಯ ಡಾಕ್ಟರ್ ಸುರೇಶ್ ಪುತ್ತೂರಯ್ಯ ಇರೇನು ಮೋಕಿಡು ಚಾವಡಿಗಳು ಎದುಕೊಂಡ್ರೆ ಅಂಚನೆ ನಮ್ಮೊಟ್ಟು ನಿರ್ದೇಶಕರಾಯ ನಿತಿನ್ ರೈ ಕೊಕ್ಕು ಒಳ್ಳೆ ಇರ್ಲ ಮಿತ್ತ ಚಾವಡಿಗೆ ಬರೋಡು ಪಂದಕ್ಕೆ ಏನಂದ್ರೆ ಅಂಚನೆ ಅರುಣ್ ಕುಮಾರ್ ಪುತ್ತಿಲ ಮೆರ್ಲ ನಮ್ಮೊಟ್ಟಿಗೂ ಕೆಲವೇ ಕ್ಷಣಟ್ ಸೇರಿಯರು ಅಂಚನೆ ಖ್ಯಾತ ವಕೀಲರಾಯ ಮಹೇಶ್ ಗಜೆ ಪಿರ್ತಿಡು ಚಾವಡಿಗೆ ಎದುಕೊಂಡ್ರೆ ಅಂಚನೆ ಕಹಳೆ ವಾಹಿನಿಯಿಂದ ಮುಖ್ಯಸ್ಥರಾಯ ಶ್ಯಾಮ್ ಸುದರ್ಶನ್ ಹೊಸ ಮೂಲವೇರೆಲ್ಲ ತೋರ್ಮದ ಚಾವಡಿಗೆ ಎದುಕೊಂಡ್ರೆ ಅಂಚನೆ ಸದಾ ತೆಲಿಕೆಡು ಪುನಂಚಿನ ಯುವ ಸಂಘಟ ಎದುಕೊಂಡ್ರೆ ಅಂಚನೆ ದುರ್ಗಾ ಪ್ರಸಾದ್ ರೈಕುಲ್ಲ ಈ ಲೇಸಡ್ ಸೇರೋಂಡ್ರೆ ಅಂಚನೆ ದೇವಿ ಚರಣ್ ರೈಕುಲು ಸರ್ ಇರೆಲ್ಲ ಯಾನು ಮೇರೆ ಪ್ರಿನ್ಸಿಪಾಲ್ ಅರೆಲ್ಲ ಬಾರಿ ಮೋಕಿಡ್ ಈ ಚಾವಡಿಗೆ ಎದುಕೊಂಡ್ರೆ ಅಂಚನೆ ಜಯರಾಮ್ ಬಿಟ್ಲ ಮುಲ್ಪದ ಈ ಭಾರತ ಸಿನಿಮಾದ ಮ್ಯಾನೇಜರ್ ಇರೆಲ್ಲ ಮಿತ್ತ ಚಾವಡಿಗೆ ಯಾನು ಮೋಕಿಡ್ ಎದುಕೊಂಡ್ರೆ ಅಂಚನೆ ಸಿನಿಮಾ ತಂಡದ ಮಾತ ಒಂದು ಟೀಮ್ಲ ಇತ್ತೆ ಕೆಲವೇ ಪೊರ್ತುಡು ನಮ್ಮ ಒಂಜಿ ವೇದಿಕೆನು ಸೇರೋಂಡ್ರಲ್ಲೆರು ಅಂಚನೆ ಈ ಒಂಜಿ ಸಿನಿಮಾದ ಇಡೀ ಒಂಜಿ ಸಿನಿಮಾದ ವಿತರಣೆ ಪಡೆಯ ಅರುಣ್ ರೈಕುಲು ನಮ್ಮೊಟ್ಟು ಇರೆಲ್ಲ ಮಿತ್ತೊರ್ಮೆದ ಚಾವಡಿಗೆ ಮೋಕೆಡು ಎದುಕೊಳ್ಳುವೆ. ಲೇಸಡ್ ಸುಮಾರಾತು ಮಲ್ಲ ಬೆನ್ನಿರಲ್ಲೆರು ಈಗೆಲ್ಲ ಉಪಸ್ಥಿತಿಗೆ ಗೌರವವನ್ನು ಕೊರಲು ನಮ್ಮ ಲೇಸನು ಶುರು ಮಾಡ್ತದ ಕಣ್ಣಿಗೆ ತೋಜಂದಿನ ದೇವರನ್ನು ದೀಪದ ಒರುಟು ಅಗ್ನಿದ ಒರುಟು ಉಂಟು ಮಂತದ ಜ್ಯೋತಿದ ಸ್ವರೂಪಡ ಭಗವಂತನ ಸಾಕ್ಷಾತ್ಕಾರ ಮಂತದ ಲೇಸದು ಎಡ್ಡಿನ ನಟೊಂದವು ನಮ್ಮ ಸಂಪ್ರದಾಯ ಅಂಚನೆ ಜ್ಯೋತಿನ ಬೆಳಗಾದು ದೀಪನ ಅರಳಾದು ಲೇಸನ ಶುಭ ಬಂದು ಖ್ಯಾತ ಡಾಕ್ಟರ್ ಸುರೇಶ್ ಪುತ್ತೂರಾಯ ಕೇಳೊಂದಿಲ್ಲ ಅಂಚನೆ ಮಿತ್ತೊರ್ಮದ ಚಾವಡಿಡು ಪುನಃ ಮಾತ ಬಿನ್ನಿರ್ಲ ಈ ಉದಿಪನದ ಲೇಸಿದ ಜೊತೆ ಯಾವಳು ಪಂದ ಭಾರತ ಸಿನಿಮಾದ ಮ್ಯಾನೇಜರ್ ಜಯರಾಮ್ ಬಿಟ್ಲ ಸರ್ ಇರೇನ್ಯಾನ ಓಕೆಡ್ ಮಿತ್ತ ಚಾವಡಿಗೆ ಎದುಕೊಂಡ್ರೆ ಉದಿಪನದ ಲೇಸಿಡ್ ಇರು ಒಟ್ಟು ಸೇರಿರು ಪಂದಕ್ಕೆ ಏನಂದ್ರೆ
തുടരது அருளாது லேசனு உதிப்பன மெந்தின சிற்றனடு ನಿರ್ಮಾಣ ಆಯಿನಂಚಿನ ಕೀರ್ತನ್ ಭಂಡಾರಿವರ್ನ ಕತೆ ಚಿತ್ರಕಥೆಟ್ ನಿರ್ದೇಶನಡು ಮೂಡುದು ಬತ್ತಿನಂಚಿನ ಈ ಸಿನಿಮಾಡು ನಮ್ಮ ಸಿನಿಮಾ ರಂಗದ ಮಾತ ದಿಗ್ಗಜರನ್ನಕಲ್ಲ ನಟನೆಯನ್ನು ಮಲ್ದೇರು ನವೀನ್ ಪಡೀಲ್, ಅರವಿಂದ್ ಗೋಳಾರ್, ವಿನೀತ್ ಕುಮಾರ್ ನಾಯಕ ನಟಿಯಾದ ಅಭಿನಯ ಮಂದಿರು ಅಂಚನೆ ಅರ್ನ ಗೋಡೆದಿ ಅರ್ನ ನಿಜ ಜೀವನದ ನಾಯಕಿ ಸಮತ ಅಮೀನ್ ಆರ್ಲ ನಟನೆಯನ್ನು ಮಲ್ದೇರು ಅಂಚನೆ ಅನ್ವಿತಾ ಸಾಗರ್ಲ ಮುಖ್ಯ ಭೂಮಿಕೆ ಈ ಚಿತ್ರಡು ಅಂಚನೆ ದೀಪಕ್ ರೈ ಪಾಣಾಜೆ, ಪ್ರಕಾಶ್ ತುಮಿನಾಡ್, ಭೋಜರಾಜ್ ವಾಮಂಜೂರ್, ಪ್ರಜ್ವಲ್ ಶೆಟ್ಟಿ ಇಂಚ ಮಮಲ್ಲ ಕಲಾವಿದರನ್ನ ಒಟ್ಟು ಸೇರಿಗಡೆ ನಡೆದಿನ ಶೆಟ್ಟಿನ ಬಾರಿ ಎಡ್ಡೆ ಒಂದು ಸಿನಿಮಾ ನಮ್ಮ ದುಂಬುದಿಕ್ಕಿ ಬರುವುದುಂಡು ಎಲ್ಲ ಇಡೀ ತುಳುನಾಡೋರ್ಮೆ ಒಂದು ಹೊಳ್ಳಿ ಪರಗಡೆ ಮೂಡು ಬರೆಯರೆಂದು ಆಯ್ತಾ ಪೂರ್ವಭಾವಿಯಾದ ಪ್ರೀಮಿಯರ್ ಶೋಕ ಉದಿಪನದ ಲೇಸು ಬಾರಿ ಪೊರ್ಲು ಮೂಡು ಬೈಗಳು ಅಂಚನೆ ಇದ್ರೆ ನಮ್ಮ ಲೇಸನ ಉದಿಪನ ಮಲ್ತಿನ ಶೆಟ್ಟಿನ ಡಾಕ್ಟರ್ ಸುರೇಶ್ ಪುತ್ತೂರಾಯ ಉದಿಪನದ ನೋಡು ಬಂದಕ್ಕೆ ಚಲನಚಿತ್ರದ ಬಿಡುಗಡೆ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಚಿತ್ರಾಭಿಮಾನಿಗಳೇ, ಸಜ್ಜನ ಬಂಧುಗಳೇ, ಯುವ ಜನತೆಗೆ ಒಂದು ಮುಖ್ಯವಾಗಿ ಮನರಂಜನೆ ಕೊಡುವ ವಿಷಯ ಅಂತ ಹೇಳಿದ್ರೆ ಒಂದು ಸಿನಿಮಾ, ಮತ್ತೊಂದು ನಮ್ಮ ದೇಶದಲ್ಲಿ ಕ್ರಿಕೆಟ್. ಈ ಎರಡು ವಿಷಯಗಳನ್ನು ಸೇರಿಸಿಕೊಂಡು ಈ ಚಿತ್ರ ಎರಡನ್ನೂ ಸಹ ಒಳಗೊಂಡಿದೆ. ಸಿನಿಮಾ ಸಹ ಇದೆ, ಅದಕ್ಕೆ ಬೇಕಾದಂತ ಎಲ್ಲ ಮನರಂಜನೆಯ ಅಂಶಗಳು ಒಳಗೊಂಡು ಕ್ರಿಕೆಟ್ ಅನ್ನು ಸಹ ಒಳಗೊಂಡಿರುವುದರಿಂದ ಖಂಡಿತವಾಗಿಯೂ ಇದು ಯುವ ಜನರ ಮನಸ್ಸನ್ನು ಗೆದ್ದು ವಿಜಯಶಾಲಿ ಆಗ್ತದೆ ಅಂತ ಒಂದು ನಂಬಿಕೆ ನನಗಿದೆ. ಈ ಒಂದು ಚಿತ್ರವನ್ನು ಎಲ್ಲ ಚಿತ್ರಾಭಿಮಾನಿಗಳು ವೀಕ್ಷಿಸಿ ನಮ್ಮ ಕಲಾವಿದರುಗಳಿಗೆ, ಇದಕ್ಕಾಗಿ ಶ್ರಮಪಟ್ಟವರಿಗೆ ಎಲ್ಲರಿಗೂ ಸಹ ಒಂದು ಜಯವನ್ನು ತಂದುಕೊಡಬೇಕು. ಎಲ್ಲ ಕ್ರೀಡಾಭಿಮಾನಿಗಳಿರ್ಬೋದು, ಚಿತ್ರಾಭಿಮಾನಿಗಳಿರ್ಬೋದು, ಈ ಚಲನಚಿತ್ರವನ್ನು ವೀಕ್ಷಿಸಿ ಅದನ್ನು ಪ್ರೋತ್ಸಾಹಿಸಬೇಕಾಗಿ ನನ್ನ ಒಂದು ಕೋರಿಕೆ. ಕ್ರಿಕೆಟ್ ಎಂಬುದು ನಮ್ಮ ದೇಶದ ಎಲ್ಲರ ಮನಸ್ಸಲ್ಲಿರುವಂಥದ್ದು. ಈಗ IPL ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ, ಸಂಜೆ ಹೊತ್ತಿಗೆ ಎಲ್ಲರೂ ಟಿವಿ ಮುಂದೆ ನಿಂತಿರ್ತೀವಿ. ಅಂತಹ ಒಂದು ಆಟ ಈ ಚಲನಚಿತ್ರದಲ್ಲಿ ಸಹ ಇದೆ. ಖಂಡಿತವಾಗಿಯೂ ಚಲನಚಿತ್ರ ಜಯಗಳಿಸಲಿ ಎಂದು ಹೇಳುತ್ತಾ ಈ ತಂಡಕ್ಕೆ ಶುಭವನ್ನು ಕೋರುತ್ತಾ, ಯಾವ ರೀತಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕ್ರಿಕೆಟ್ ತಂಡ ಜಯಶಾಲಿ ಆಗಬೇಕು ಅಂತ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೇವೆ, ಅದೇ ರೀತಿ ಈ ಚಿತ್ರವೂ ಸಹ ಜಯಶಾಲಿ ಆಗಲಿ ಅಂತ ಎಲ್ಲರೂ ಸಹ ಒಂದು ನಿಲ್ಲಿಸಿಕೊಂಡು ಪ್ರೋತ್ಸಾಹಿಸೋಣ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಈ ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಕಲಾ ರಸಿಕರೇ ಹಾಗೂ ನನ್ನ ಜೊತೆಯಲ್ಲಿರತಕ್ಕಂತಹ ಎಲ್ಲ ಕಲಾಭಿಮಾನಿಗಳೇ, ಕೇಳಿ ನಾವು ವಕೀಲರು, ನಮಗೆ ಏನು ಅಭ್ಯಾಸ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ವಿಚಾರ ಬಂದ್ರೆ ಅದರ ಅಧಿಕೃತತೆಯ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡುವಂಥದ್ದು. ಅಂದ್ರೆ ನಾವೇನು ಹೇಳ್ತೇವೆ, ರಿಸರ್ಚ್, ಒಂದು ಹುಡುಕಾಟ ಅಂತ. ಇವತ್ತು ಈ ಕಾರ್ಯಕ್ರಮಕ್ಕೆ ಬರುವ ಮೊದಲೇ ಒಂದು ಖುಷಾಲಿ, ಒಂದು ತಮಾಷೆಯಾಗಿ ನಾನು ನಮ್ಮ ಅಂತರ್ಜಾಲದಲ್ಲಿ ಒಂದು ಹುಡುಕಾಟ ಹಾಕಿದೆ, ಗಜಾನನ ಕ್ರಿಕೆಟರ್ಸ್ ಅಂತ. ಗಜಾನನ ಕ್ರಿಕೆಟರ್ಸ್ ಅಂತ ಹೇಳಿ ನಾವು ಎಂಟ್ರ್ ಮಾಡಿದ್ರೆ, ನೀವು ಬೇಕಾದ್ರೆ ಪರಿಶೀಲನೆ ಮಾಡಿ, ಅಲ್ಲಿ ಅತ್ಯಂತ ಉತ್ತಮವಾದಂತಹ ಒಂದು ಮಾಹಿತಿ ನಮಗೆ ಸಿಗ್ತದೆ. ಒಂದು ನವಿರಾದ ಹಾಸ್ಯ, ಬೇಕಾದಷ್ಟು ಹೊಟ್ಟೆ ತುಂಬ ನಗು, ಒಂದು ನವಿರಾದಂತಹ ಒಂದು ಪ್ರೇಮ ಕಥೆ, ಅದರ ಜೊತೆಯಲ್ಲಿ ಕರಾವಳಿಯ ಹಾಸುಹೊಕ್ಕಾಗಿರತಕ್ಕಂತಹ ಅಂಡರ್ ಆರ್ಮ್ ಕ್ರಿಕೆಟ್ ನ ಬಗ್ಗೆ ಒಂದು ಉತ್ತಮವಾದಂತಹ ಕಲಾಭಿರುಚಿಯ ಒಂದು ಚಿತ್ರ ಅಂತ ಹೇಳುವಂತ ಒಂದು ಮಾಹಿತಿ ಬಂತು. AI ರಿವ್ಯೂ ಅಂತ ಹೇಳ್ತೇವೆ ನಾವು, ಕೃತಕ ಬುದ್ಧಿಮತ್ತೆಯಲ್ಲಿ ನಾವು ಹುಡುಕಾಡಿದ್ರೆ ಸಿಕ್ಕತಕ್ಕಂತ ಒಂದು ನಮಗೆ ಮಾಹಿತಿ. ಹಾಗಾಗಿ ನನಗೆ ಬಹಳ ಒಂದು ಖುಷಿಯಾದಂತದ್ದು ಏನಂತ ಹೇಳಿದ್ರೆ, ಬಹು ನಿರೀಕ್ಷಿತವಾದಂತಹ ತುಳು ಸಿನಿಮಾ ಅಂತ ಹೇಳುವಂತ ಇನ್ನೊಂದು ಹಿನ್ನೆಲೆಯನ್ನು ಅದರಲ್ಲಿ ಕೊಟ್ಟರು. ಹಾಗಾಗಿ ಬಹು ನಿರೀಕ್ಷಿತವಾದಂತಹ ಈ ಸಿನಿಮಾ, ಇದರಲ್ಲಿ ಗಜಾನನ ಕ್ರಿಕೆಟರ್ಸ್ ಅಂತ ಹೇಳುವಂತಹ ಹೆಸರಿನಲ್ಲಿ ಇವತ್ತು ಇದು ಬಿಡುಗಡೆ ಆಗ್ತಾ ಇದೆ. ನಾನು ಅದರಲ್ಲಿ ನೋಡ್ತಾ ಇದ್ದಾಗ ಅದರ ಪ್ರೊಡ್ಯೂಸರ್ನ ಹೆಸರು ನೋಡುವಾಗ ನನಗೆ ಆಯ್ತು, ಪ್ರಜ್ವಲ್ ಶ್ರೀನಿವಾಸ ಶೆಟ್ಟಿ. ನೋಡಿ, ಅದರಲ್ಲಿ ಅವರ ಹೆಸರಿನಲ್ಲಿ ಆ ಶ್ರೀನಿವಾಸ ಜೊತೆಗಿದ್ದಾನೆ ಅಂತ, ಪ್ರಜ್ವಲರ ಜೊತೆಗೆ ಶ್ರೀನಿವಾಸ ಇದ್ದಾನೆ. ಹಾಗಾಗಿ ಯಾವತ್ತೂ ಕೂಡ ಬೊಕ್ಕಸ ಬರಿದಾಗ್ಲಿಕ್ಕಿಲ್ಲ. ಖಂಡಿತವಾಗಿ ಇದು ಯಶಸ್ವಿ ಆಗ್ತದೆ, ಬಾಕ್ಸ್ ಆಫೀಸ್ ಹಿಟ್ ಆಗ್ತದೆ ಅಂತ ಹೇಳುವುದರ ಜೊತೆಯಲ್ಲಿ ಆ ಪ್ರಜ್ವಲರ ಒಂದು ಸಾಹಸಕ್ಕೆ ಈ ತುಳುನಾಡಿನ ಈ ಸಿನಿಮಾ ಏನಿದೆ, ಇದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಜ್ವಲಿಸುವಂತೆ ಆಗಲಿ. ಕೀರ್ತನ್ ಭಂಡಾರಿಯವರ ಒಂದು ನಿರ್ದೇಶನ ಇದೆ. ಕೀರ್ತನ್ ಭಂಡಾರಿಯವರದ್ದು ಅವರ ಭಂಡಾರ ಯಾವುದು ತುಂಬ್ತಾ ಇರಲಿ, ಅಂದ್ರೆ ಅವರು ಏನು
ಒಂದು ಕಲಾಭಿರುಚಿಯ ಕಲಾಭಿವ್ಯಕ್ತಿಯ ಒಂದು ಆ ಭಂಡಾರ ಯಾವತ್ತೂ ತುಂಬುತ್ತಾ ಇರಲಿ. ಅವರ ಈ ಒಂದು ಪ್ರಯತ್ನದಿಂದ ಅತ್ಯುತ್ತಮವಾದಂತಹ ಕೀರ್ತಿ ಈ ಇಡೀ ತಂಡಕ್ಕೆ ಬರಲಿ ಅಂತ ಹೇಳುವಂತಹ ಶುಭ ಹಾರೈಕೆಯೊಂದಿಗೆ 2007ರಲ್ಲಿ ಒಂದು ಅದ್ಭುತವಾದಂತಹ ಘಟನೆ ಕ್ರಿಕೆಟ್ ಇತಿಹಾಸದಲ್ಲಿ ನಡೆದಿದೆ. ನೀವೆಲ್ಲ ನೆನಪಿಟ್ಟುಕೊಳ್ಳಿ, 2007ನೇ ಇಸ್ವಿಯಲ್ಲಿ ಪ್ರಪ್ರಥಮವಾಗಿ T20 ಪಂದ್ಯದಲ್ಲಿ ವರ್ಲ್ಡ್ ಕಪ್ ಅನ್ನ ನಮ್ಮ ಭಾರತ ಗೆಲ್ಲುತ್ತದೆ. ಆ ಭಾರತ ಕ್ರಿಕೆಟ್ T20 ಪಂದ್ಯವನ್ನ ಪ್ರಥಮ ಬಾರಿಗೆ ಗೆಲ್ಲುವಾಗ ಒಂದು ಅವಿಸ್ಮರಣೀಯವಾದಂತಹ ಒಂದು ಘಟನೆ ನಡೆದಿರ್ತದೆ. ಏನು ಅಂತ ಹೇಳಿದ್ರೆ, 1 ಓವರ್ನ 6 ಬಾಲಿಗೆ 6 ಸಿಕ್ಸ್ ಅನ್ನ ಯುವರಾಜ್ ಸಿಂಗ್ ಹೊಡೆದಿದ್ರು. ನನ್ನ ಹಾರೈಕೆ ಏನಂತ ಹೇಳಿದ್ರೆ, ಗಜಾನನ ಕ್ರಿಕೆಟರ್ಸ್, ಇದೊಂದು ಕ್ರಿಕೆಟ್ ನ ಹೆಸರಿನಲ್ಲಿ ಆಗ್ತಾ ಇರತಕ್ಕಂಥದ್ದು. ಇದು ಕೂಡ ವಾರದ 6 ದಿನಗಳಲ್ಲಿ, ಅಂದ್ರೆ ಒಂದು ದಿವಸ ನಾವು ರಜೆ ದಿನ ಅಂತ ಇಟ್ಟುಕೊಳ್ಳೋಣ, 6 ದಿನಗಳಲ್ಲಿ ಕೂಡ ಅದ್ಭುತವಾದಂತಹ ತುಂಬಿದ ಚಿತ್ರಮಂದಿರದ ಪ್ರದರ್ಶನವನ್ನ ಕಂಡು 100 ದಿನದ ಒಂದು ದಾಖಲೆಯನ್ನು ಮಾಡುವಂತಹ ಒಂದು ಆ ಭಾಗ್ಯವನ್ನ ಮಹಾಲಿಂಗೇಶ್ವರ ಕರುಣಿಸಲಿ ಅಂತ ಹೇಳ್ತಾ ಎಲ್ಲ ತಂಡಕ್ಕೆ, ಎಲ್ಲರಿಗೂ ಈ ಪ್ರಯತ್ನಕ್ಕೆ ಮುಂದಾದಂತಹ ಬಾಲಕೃಷ್ಣಣ್ಣನಿಗೆ ಎಲ್ಲರಿಗೂ ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ. ನಾಯಕಿ ಸಮಕ ಅಂಚನೆ 2 ಜನ ನಾಯಕಿಯರು ಸಮಾನವಾದ ಒಂದು ಸ್ಕ್ರೀನ್ ಶೇರ್ ಮಲ್ದಿರು ಅನ್ವಿತಾ ಸಾಗರ್ ಎಲ್ಲ ನಮ್ಮ ಅಂಚನೆ ಚಿತ್ರತಂಡ ಪೂರ ನಮ್ಮ ಅಕ್ಲೆಲ್ಲ ಈ ಒಂದು ಪುತ್ತೂರದ ಮಣ್ಣಿಗೆ ಬಾರಿ ಅರ್ತಿ ಬಿಟ್ಟಿದೆ ಬಾಮಿದು ಎದುಕೊಂಡ್ವಾ ನನೂರಿ ವಲ್ಲಭಿನೆ ಶ್ಯಾಮ್ ಸುದರ್ಶನ್ ಗೊತ್ತಂಬುದೇ ಕಹಳೆ ವಾಹಿನಿದ ಮುಖ್ಯಸ್ಥರು ನಮ್ಮ ಅಂಚನೆ ಮಾತ ಬತ್ತು ಸೇರಿನ ಬೆನ್ನೆರನೆ ಕುಡೋರ ಮೋಕಿಡು ಎದುಕೊಂಡ್ವಾ ವಿನೀತ್ ಇಪ್ಪರು ಅಥವಾ ಇಡೀ ತಂಡದ ಕ್ಲಬ್ಗಳು ಬತ್ತು ಸೇರಿದ್ದಾರೆ. ಅಕ್ಲೆಗೆ ಪುತ್ತೂರ್ಗೂ ವೆಲ್ಕಮ್ ಅಲ್ಪೆ ಐತೊಟ್ಟಿಗೂ ಮಾತ ನಮ್ಮ ಗಣ್ಯರು ಏನಂತಾನೆ ಲೇಸನ ಉರಿಪನ ಮಲ್ತೇರು ನನ್ನ ಶೋನ ಡಪ್ಪೇರುಂಡು ಇಂದು ಪಾತೆರ್ನ ಪೊರ್ತಾರು ಪಿಕ್ಚರ್ ಬುಕ್ಕ ರಿವ್ಯೂ ಕೊರ್ಪುನಂಚಿನ ಪೊರ್ತು ಉಂದ್ಯಾನ ಪನಪೆ ದಯಪಂಡ ನಮ್ಮಲ ಮಾಧ್ಯಮ ಲೋಕಡಕ್ಕೆ ಬೇಲೆ ಮುಂದೆ ನಿಪ್ಪನದ ಅನೇಕ ಚಿತ್ರಗಳು ತೂಪ ತುಳು ಫಿಲ್ಮ್ ಅದು ಒಂದು ವಿಶೇಷವಾದ ಚಲನಚಿತ್ರಗಳು ಇತ್ತಿನ ದಿನಟ್ಟು ಬರೋದಿಪ್ಪಿನ ಬಹಳ ಖುಷಿತ ವಿಷಯ ಐತೊಟ್ಟು ಒಂಜಿ ಪಾತ್ರ ನಾನು ಪನೋಡೆ ದಯಪಂಡ ವಿನೀತಾದಿಪ್ಪಾಡು ಸಮತಾದಿಪ್ಪಾಡು ಪೂರ್ಣ ನಮಗೆ ರೆಗ್ಯುಲರ್ ನಮ್ಮ ಮಾತೃ ಚಿತ್ರಣ ಮಾಡ್ಲಿಂದು ಸಪೋರ್ಟ್ ಮಾಡ್ತಾ ಪಂಚ ಅನ್ವಿತ ಇಪ್ಪಾಡು ಇದು ಒಂದು ಮಲ್ಲ ತಂಡವಾಗಿ ಇಲ್ಲಿ ತುಳು ಮಸ್ತ್ ಯುವಕರು ಬರೋದಿಪ್ಪಿನ ಬಹಳ ಒಂದು ಎಡ್ಡೆ ವಿಚಾರ ಇದು ರೂಪೇಶ್ ಒಂಜಿ ಟೀಮ್ ಇಪ್ಪಾಡು ಅಥವಾ ವಿನೀತ್ ನಾಗ್ಲ ಒಂಜಿ ಟೀಮ್ ಇಪ್ಪಾಡು ಅಥವಾ ಕಾಪಿಕಾಡ್ ಸರ್ ನಾಗ್ಲ ಟೀಮ್ ಇಪ್ಪಾಡು ಹೊಸ ತಂಡಗಳು ಹೊಸ ಕಲಾವಿದರಿಗೆಲ್ಲ ಅವಕಾಶ ಕೊರೊಂದಿತ್ತೆ ಮಿಟ್ಟು ಬರೋದಿಪ್ಪಿನ ಅವು ಅತ್ಯಂತ ಖುಷಿತ ವಿಚಾರ. ಇದು ನಿತಿನ್ ರೋಲ್ ಆರಾಮಲ್ಲಿ ಫಿಲ್ಮ್ ಬರೋದು ನಾನಲ್ಲ. ಸೊ ಅಂಚಾದ ಹೊಸ ಸಿನಿಮಾಲು ಇತ್ತೆ ಕನ್ನಡ ಇಂಡಸ್ಟ್ರಿ ಅಥವಾ ಬೇರೆ ಬೇರೆ ಇಂಡಸ್ಟ್ರಿ ನಮ್ಮ ಇಂಚ ತೂಪನ ಐಕೆ ಕಮ್ಮಿ ಲೆಕ್ಕ ತುಳುಟ ಇಂಡಸ್ಟ್ರಿ ಪಿಕ್ಚರ್ಲ ಇತ್ತೆ ಸೌಂಡ್ ಮಾಡ್ಬೋದು ಇಪ್ಪು ನಂಚಿನ ಮಾತ್ರ ಅದು ಥಿಯೇಟರ್ ಅಕ್ಲಿಗೆ ಸಪೋರ್ಟ್ ಮಾಡ್ಕೊಡು ಅಂಚನೆ ನಮಲ ಮಾಧ್ಯಮದ ಕ್ಲಿಪ್ಪಡು ಅಂಚನೆ ಪ್ರೇಕ್ಷಕರು ಪಡು ನಮಲ ಸಪೋರ್ಟ್ ಮಾಡ್ಕೊಡು ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಬಂದ್ರೆ 100 days ಸೆಲೆಬ್ರೇಷನ್ ನಡಪಡೋದು ವಕೀಲರು ಪಂಡೇರು ಮತ್ತೆ ಯಶಸ್ವಿ ಆಗೋದು ನಾನು ಬೆಸ್ಟ್ ವಿಶೇಷ ಹೊಸ ಬೋಲೆ ಮೇರೆಗೆ ಅಂಚನೆ ಐತೆ ನಮ್ಮೊಟ್ಟಿಗೂ ಕಲಾವಿದರಿಗೆ ಏಪಲ ಪ್ರೋತ್ಸಾಹಕರಾದ ಸದಾ ನಗುಮುಕಟೆ ಮಾತ್ರೆಲ್ಲ ಬೆಂಬಲಿಸವ ನಂಚಿತಿನ ಮಮಲ ಸಂಘಟಕೇಶ್ವರ ಆಳ್ವ ಬಳ್ಳ ಮಚಲು ಗುತ್ತು ನಮ್ಮೊಟ್ಟಿಡುಲೇರೆ ಎಡೆ ಮದಿಪುಗಾದು ಮಾಲಿಂಗೇಶ್ವರ ನಿನವರಿಗೆ ಮಂತೊಂದು ಇನಿ ಉದ್ಗಾರ ನಿಮಂತ್ರಿಸಿನ ನಾವು ಆತ್ಮೀಯರಾಯಿನ ಡಾಕ್ಟರ್ ಸುರೇಶ್ ಪುತ್ರಯ್ಯರೇ ಅಂಜಲಿ ವೇದಿಕೆಡಿ ಇಪ್ಪನಂಚಿನ ಮಹೇಶ್ ಕಜೇರೆ ಅಂಜಲಿ ಸಾಂಸದರೇ ಅಂಜಲಿ ವೇದಿಕೆಡಿ ಇಪ್ಪನಂಚಿನ ನಮ್ಮ ಬಣ್ಣದ ಡೈರೆಕ್ಟರ್ ನೆಂಚಿನ ನಮ್ಮ ಸುಮಾರು ತುಳು ಪಿಕ್ಚರನ್ನು ಇನಿ ಕೊರ್ನಂಚಿನ ನಮ್ಮ ಆತ್ಮೀಯ ನಿತಿನ್ ಕುಕ್ಕೊಲ್ಲಿ ಅಂಚನೆ ನಮಗೂ ಇನಿ ತುಳು ಪಿಕ್ಚರ್ ಈ ಥಿಯೇಟರ್ ತೋರಿಪವನ ಬಾಲಕೃಷ್ಣರು ನಮ್ಮ ಬಾಲಕೃಷ್ಣರನ್ನು ಮಾತ್ರ ಅಭಿನಂದನೆ ಮಾಡ್ಕೊಡು ದಯಪಂಡ ತುಳುಕು ಬಣ್ಣಗ ಆರು ಮಾತು ಕೊಟ್ಟು ಪ್ರೋತ್ಸಾಹ ಕೊಡ್ಪುಣಾರೆ ಬಾಲಕೃಷ್ಣ ಡಿಸ್ಟ್ರಿಬ್ಯೂಟ್ ಆರಿಗೆ ನಿಜವಾದ ನಮ್ಮ ತುಳು ತಕ್ಕ ಅಭಿನಂದನೆ ಪನೋಡು ಅಂಚನೆ ಇನಿ ಗಜಾನನ ಕ್ರಿಕೆಟ್ ಆಡಿಸ್ತಂದು ನಮ್ಮ IPL ತೂವೊಂದುಲ್ಲ ಆ ಪೊರ್ತುಡೆ ಇನ್ನು ಗಜಾನನ ಕ್ರಿಕೆಟ್ ಆಡಿಸ್ ಬರ್ತದೆ ಅಂಚೆದಾರ ಮಾಂತರ ನಮ್ಮ ತುಳು ಗಜಾನನ ಕ್ರಿಕೆಟ್ ಅಂಚೆದ ಪಣಿದು ತೂದು ತುಳುವೇರನ್ನು ಕೊಲೆಪೋಡು ನಮ್ಮ ತುಳುನಾಡ್ದಾಗಲು ಕನ್ನಡ ನಮ್ಮ ತೂಪ ಹಿಂದಿ ತೂಪ ಅಂಡ ತುಳುನಾಡಗ ನಮ್ಮ ಒಂದು ಪಿರವು ಜಾರ್ಪ ನಮ್ಮ ಈ ಪಿರವು ಜಾರಿ ನಮ್ಮ ತುಳುವಪ್ಪನ ಜೋಕ್ಲು ನಮ್ಮ ತುಳುದ ಕಲಾವಿದರನ್ನು ಕೊಲೆಪೋಡು ಅಂಡ ನಮ್ಮ ಮಾಂತೆಲ್ಲ ಬತ್ತದು ತುಳು ಅಂಡ ಆಕ ಮಂತ್ರಂಚಿನ ಪ್ರೊಡ್ಯೂಸರ್ ಪ್ರಜ್ವಲಿಪು ಅಂಚನೆ ಡೈರೆಕ್ಟರ್ ಕೀರ್ತನಿಪು ಅಂಚನೆ ನೆಂಟ ಆಕ್ಟರ್ ಆಕ್ಟ್ರೆಸ್ ಅಂಚೆ ಅಕ್ಲಿಗೆ ಪೂರ ಸಪೋರ್ಟ್ ಮಾಡ್ಲಿಕ್ಕ ನಮ್ಮ ಪೂರ ತುಳುನಾಡ್ದಾಗ ನಮ್ಮ ಪೂರ ತುಳು ತೂವೋಡು ఉండేది
పండుగలు ఈ గజాన క్రికెటర్స్ ತಂಡೋಗು ಅಂಚನೆ నేను ಪ್ರೊಡ್ಯೂಸ್ ಮಾಡಿರಂಚಿನ ಪ್ರಜ್ವಲ್ ಇರಲಿಲ್ಲ ಶುಭ ಆವಡ ಪಂಡದು ಇಂದು मेरे महेश गजे पंडित 100 दिन ಬಲಿಪಾಡಂದು ನಾನು ಆದ ಬಲಿಪಾಡ ನೋಡಿದ ಯಾಂಗ ಪಂಡೋದು ಅಂಚನೆ ನಮ್ಮ ಬಣ ಪಿಕ್ಚರ್ ಡೈರೆಕ್ಟರ್ ಉಳ್ಳರೆ 6ನೇ ತಿಂಗಳ ಪಾತ್ರನ ಒಂಚೂರು ತೋಡಬಹುದು ಆರು ನಂಬರನ ಟೀಸರ್ ಅನ್ನು ತೂದೆ ಬಾರಿ ಖುಷಿ ಆಗಿದೆ ಇಂಚಿನ ಪಿಲ್ಲು ಬರೋಡು ತುಳುಡು ದಯಪಂಡ ನಮ್ಮ ಊರದ ಸಂಸ್ಕೃತಿನ ತೋಯ್ಕೊಂಡು ಅಂಚಿನ ಪಿಲ್ಲು ದಯಪಂಡ ನಮ್ಮ ಧರ್ಮ ಚಾವಡಿ ಬಣ್ಣ ಇಂಚಿನ ಮೂರ ತುಳು ನೋಡ್ಬಿಡು ಅಂಚನೆ ಕ್ರಿಕೆಟ್ ನಮ್ಮ ಅಭಿಮಾನ ಡಾಕ್ಟರ್ ಪಂಡಿತ್ ಕ್ರಿಕೆಟ್ ಅಭಿಮಾನ ಸುಮಾರು ಜನಗಳು ಅವ ಅಂಚದಾರ ಈ ಕ್ರಿಕೆಟ್ ಗಜಾನ ಕ್ರಿಕೆಟ್ ಒಂದು 5 ದಿನ ಬಲಿಪಾಡು ಮಾಡಿದ ಶುಭ ಕೋರ್ದು ನನ್ನ ಪಾತ್ರಗಳು ಬೆನ್ನೇರಲ್ಲೇರು ವಿವೇಕಾನಂದ ಪದವಿ ಯುವ ನಿರ್ದೇಶಕ ನಿತಿನ್ ರೈ ಕೊಕ್ಕವಳ್ಳಿಯರು ಅಂಚನೆ ಅರುಣಣ್ಣ ಉಳ್ಳರು ಮಾತೆಲ್ಲ ಮನಸ್ಸುದ ಈ ಚಿತ್ರಗಳು ಶುಭನ ಹಾರೈಸಿದರು ಕಾರಣ ಇದೆ ನಮ್ಮ ಪೊಟ್ಟುದ ತುರ್ತಡುಲ್ಲ ಇದ್ದೇನೆ ರೆಡಿ ಆದೊಂದು ಮಾತೆಲ್ಲ ಪ್ರೀಮಿಯರ್ ಶೋ ತೂಕ ಸ್ಕ್ರೀನ್ ನಂಬರ್ 12 ಮಾತೆಲ್ಲ ಒಂದು ಒಟ್ಟಾದ ನಮ್ಮ ಈ ಒಂಜಿ ಗಜಾನನ ಕ್ರಿಕೆಟರ್ಸ್ ಮೂವಿನ ತೂಕ ಮಾತಿರೆಗ್ಲ ನಮ್ಮ ಆಯ್ನಾತ್ ಪ್ರಚಾರದ ಮೂಲಕ ಸಿನಿಮಾದ ಪಿರೇಟು ಬೆಂತಿ ನಡಿಸಿನ ಮಾತ ಕಲಾವಿದರಿಗೆ ನಮ್ಮ ಜಿಲ್ಲೆಗೆ ನಮ್ಮ ಸಪೋರ್ಟರ್ ಮಲ್ಪಗ ಬಂದಿನಟ್ಟನ್ವ ಅಂಚನೆ ಕೊಡರ ಬತ್ತಿ ಸೇರಿನ ಮಾತ ಬಿರೆಗ್ಲ ಸಿನಿಮಾ ತಂಡದ ಪರವಾದ ಸೊಲೋಯ್ದ ಸೊಲೋನ ಸಂದೈತ ಮಾಡ್ತಾರೆ ಸೊಲೋಗಳು ಫಸ್ಟ್ ಟೈಮ್ ಒಂಜಿ ಅಂಡರ್ ಕ್ರಿಕೆಟ್ ದ ಸಿನಿಮಾ ಆತೀನಿ ಸೊ ಅಂಚ ಅದು ಎಂಕ್ಲೆಗ್ಲ ದಾದ ಪನ್ನೋಡು ಗೊತ್ತಾಗ್ತದೆ ನಿಕ್ಲ ಇಂಚ ಮೋನೆ ತೂನಾಗ ಖುಷಿ ಅಂಡೆ ಏತ್ ಖುಷಿ ಅಂಡೆ ಕನೆಕ್ಟ್ ಆಂಡೆ ಸಿನಿಮಾ ತೆಲ್ತಾರೆ ಬುಲ್ತಾರೆ ಏತ್ ಜನ ಬುಲ್ತಾ ಇರ್ತದೆ ಅವರ ಕೈ ಬಿದ್ದೇ ಇರ್ತದೆ ಖುಷಿ ಏರೋ ಸೂಪರ್ ಬಂದಿದೆ ಕೇರು ಜೋರ್ ಬಂದ್ಲೆ ಸೂಪರ್ ಆಗ್ತದೆ ವೆರಿ ಗುಡ್ ಸೊ ಸೂಪರ್ ಆಗಿ ಈ ತಂಡ ನಿಖಿಲ್ ಎದುರುಂಡೆ ನಾನು ಇಂಟ್ರೊಡ್ಯೂಸ್ ಮಲ್ಪೆ ಈ ಪಂಡಿನ ವಿಲನ್ ಆರ್ ಎಂಕಲ ಮೇನ್ ವಿಲನ್ ತಾರ್ ಸಿನಿಮಾದ ಹೀರೋ ದಯಪನಗ ಈ ಸಿನಿಮಾ ಮಲ್ಲ ಬಜೆಟ್ ದ ಸಿನಿಮಾ ಈ ಕತೆ ನಂಬುದು ಈ ತಂಡ ನಂಬುದು ನಿಖಿಲೇನ್ ನಂಬುದು ಜನಕ್ಲೇನ್ ಆರ್ ಈ ಸಿನಿಮಾ ಮಲ್ಲ ಬಂಡವಾಳ ಪಾರ್ದು ನಿಖಿಲ್ ಎದುರು ಕಂಡರಿ ಸಿನಿಮಾ ನರೇಗೊಂದು ಜೋರದ ತಾಟಿ ಕೊಡೋದು ಪ್ರಜ್ವಲ್ ಶೆಟ್ಟಿ ಆಯ್ತ ಪ್ರೊಡ್ಯೂಸರ್ ಆಯ್ತ ಒಟ್ಟಿಗೆ ಎಂಕ್ಲ ಕೋ ಪ್ರೊಡ್ಯೂಸರ್ ಅರ್ನೊಟ್ಟಿಗೆ ಶಕ್ತಿ ಅದು ಉಂತೀನಿ ನನಂಜ್ ಎಂಕ್ಲ ಕೋ ಪ್ರೊಡ್ಯೂಸರ್ ರೋಹನ್ ವಾಮಂಜೂರ್ ಮೂಲು 2 ಜನ ಆಯ್ತು ಬೊಕ್ಕ ಎಂಕ್ಲ ಡೈರೆಕ್ಟರ್ ಈತು ಶೋಕದ ಕಥೆನ್ ಪತೊಂದು ತುಳುನಾಡು ಬೇತೆ ಪೂರ ಬರೆಯೊಂದಿರ್ತಾರೆ ಬಟ್ ಅವ್ರನ್ನ ಫಸ್ಟ್ ಡೈರೆಕ್ಷನ್ ಕೀರ್ತನ್ ಭಂಡಾರಿ ಎಂಕ್ಲ ಡೈರೆಕ್ಟರ್ ಆಫ್ ದ ಸಿನಿಮಾ ಆಯ್ತ ಒಟ್ಟಿಗೂ ಎಂಕ್ಲ 2 ಬ್ಯೂಟಿಫುಲ್ ಆಕ್ಟ್ರೆಸ್ ಉಳ್ಳೇರು ಸಮತಾ ಅಮೀನ್ ಅಂಡ್ ಅಂಚನೆ ಅನ್ವಿತಾ ಸಾಗರ್ ಆಗ್ಲಿಕ್ಕೆ ಜೋರ್ದ ತಾಟಿ ಕೊರಡು ಬೊಡೆದಿಲ್ಲ ಅವರಿಗೆ ಸುದಿ ಉಳ್ಳೇರು ಎಂಗ್ಲ ಅಸೋಸಿಯೇಟ್ ಡೈರೆಕ್ಟರ್ ಕೀರ್ತನ್ ಒಟ್ಟಿಗೆ ಇತ್ತದು ಒಟ್ಟಿಗೆ ಬೇಲೆ ಮಲ್ದಿನ ಅಂಡ್ ಐತ ಒಟ್ಟಿಗೆ ಎಂಕ್ಲ ಬಾಲಕೃಷ್ಣ ಸರ್ ಇನ್ನಿತ ಕಾರ್ಯಕ್ರಮ ಮಲ್ತದ ಇಡೀ ಪುತ್ತೂರುಡು ಪ್ರಚಾರ ಆವಡತ್ ಸಿನಿಮಾದ ಬಗ್ಗೆ ಒಂಜಾತೆಂಗ್ಲೆ ಸಪೋರ್ಟ್ ಅರೆ ಬಂದು ಜೋರ್ದ ತಾಟಿ ನಮ್ಮ ಸಿನಿಮಾದ ಹೀರೋ ಕನೆಕ್ಟ್ ಆಂಡ್ ನಮಕ್ ಅವು ಲವ್ ಸ್ಟೋರಿ ದ ಪಾರ್ಟ್ ಬಂದಾಗ ಸೆಕೆಂಡ್ ಹಾಫ್ ಸೊ ಆರ್ ಸೀದಾ ಬರ್ತಿರಾರು ಓಕೆ ಇಂದು ಸಮಾಧಾನವಂತ ಅನ್ಕೊಂಡು ಈ ತೆಲ್ತೊಂದು ಬೋರ್ಡ್ ನಾನು 8 ಗಂಟೆ ಫುಲ್ ಓಡು ಬಂದು ಸರಿಗೆ ಆತು ಫೀಲ್ ಆಂಡ್ ಕನೆಕ್ಟ್ ಆಂಡ್ ಓಕೆ ಇಂಗ್ಲೆಗ್ಲ ಪೋಡಿಗೆ ಅಂತ ದಾದಾಂಡ್ ಅರೆ ದಾದಾಂಡ್ ಸರ್ ಇದಾರೆ ಕನೆಕ್ಟ್ ಆಗಿ ಇದು ನಾನು ಏಟೋ ಸಿನಿಮಾ ಮಲ್ಪಿರಾರು ಪೂರ ಸತಿ ಆರಂಭ ಸಿನಿಮಾ ಮಲ್ಪನಾಗ ಪುತ್ತೂರ್ದ ಆಡಿಯನ್ಸ್ ಮಸ್ತಾರೆ ಬತ್ತ ಸಪೋರ್ಟ್ ಮಲ್ಪಿರು ಸೊ ಆರ್ ಲೈನ್ ಇಂಕ್ಲೂಟಿಗೆ ಬೈದಾರ್ ಇದನ್ನ ಥ್ಯಾಂಕ್ ಯು ಸೋ ಮಚ್ ಇದನ್ನ ಹೂವೇ ರಿಲೀಸ್ ಎಂಚಿನ ಎತ್ತಿನಲ್ಲ ಕುಡ್ಲ ಊಟ ಬತ್ತದ ಪೂರ ಸಪೋರ್ಟ್ ಮಲ್ಪಿರು ಅಂಚ ಅಂಡ್ ದೀಕ್ಷಾ ರಾಯ್ ಉಳ್ಳೇರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ನಿಖಿಲಿಗೆ ಮಾತಾಡಲ್ಲ ಥ್ಯಾಂಕ್ ಯು ಮಾತೆಲ್ಲ ಪನ್ನದಿತ್ತೇರು ನಮ್ಮ ಪುತ್ತೂರು ಪ್ರಮೋಷನ್ ಟೀಮ್ ಅಂತ ಕಮ್ಮಿ ಉಳ್ಳೇರು ಜನ ಪಂಡದು ಯಾರನ್ನು ಇನ್ನಿದ್ದು ಒಂದುವೇ ಮಲ್ಲ ನಮ್ಮ ಪ್ರಮೋಷನ್ ಟೀಮ್ ಆಪರ ನೆನ್ನುವೆ ನಾಪರ ನಮ್ಮ ಟೀಮ್ ದ ಪ್ರಮೋಷನ್ ಟೀಮ್ ಎಸ್ ಮುಲ್ಪ ಯಾನ ಕೈಡೊಂಜಿ QR ಕೋಡ್ ಉಂಡು ಮುಲ್ಪ ಫೋನ್ ಆಗ ಏನ ಕೈಡಿಂಚ ಪತೊಂದು ಉಪ್ಪೆ ನಿಕ್ಲು ಸ್ಕ್ಯಾನ್ ಮಾಡ್ಕೊಳ್ಳಿ ಒಂದೇನು ಇನಿ ಅಂದು ಸ್ಕ್ಯಾನರ್ ಬಂದು ಬೋರ್ಡ್
ಇನ್ನಿದೆತ್ತಿನ ಫೋಟೋಸ್ ವಿಡಿಯೋಸ್ ಮಾತ್ರ ನಮ್ಮ ಈ ಗ್ರೂಪ್ ಬರ್ಪುಂಡು ಒಂಜಿ ನಮ್ಮ ಚಾನೆಲ್ ಮಲ್ದ ಸೊ ಐಟ್ ನಮ್ಮ ದಾದ ಮತ್ತೆ ಅಪ್ಡೇಟ್ಸ್ ಒಂದು ಪಾಡುವ ನಿಖಿಲ್ ಫ್ರೆಂಡ್ಸ್ ಅಕ್ಲೆ ಮುಗಲೆ ಮಾತ ಉಲೈದ ಊರುಡು ಎತ್ತವರಂಚಿನ ಬೇರೆ ನಿಖಿಲ್ ಮಾಲ್ಕೊಂಡು ನಮ್ಮೊಟ್ಟಿಗೆ ಕೈ ಬಾರಿ ಸೋಕ್ ಆತನ ಮೂವಿ ಒಂಜಿ ಕ್ರಿಕೆಟ್ ಬಗ್ಗೆ ಸೋಕು ವಿವರಣೆ ಮಾಡ್ತಿದ್ದೀರಿ ಒಂಜಿ ಕ್ರಿಕೆಟ್ ಟೀಮ್ ಎಂಚ ಗೊಬ್ಬೋಡು ಬಂತೀರಿ ಒಂಜಿ ಎಡ್ಡೆ ಆತನ ಬಂದು ಗಜನ ಕ್ರಿಕೆಟರ್ಸ್ ಸೂಪರ್ ಹೆಡ್ ಮೂವಿ ಸೂಪರ್ ಆತನ ಆ್ಯಕ್ಟಿಂಗ್ ಡೈರೆಕ್ಷನ್ ಅವಡು ಹೀರೋ ಅವಡು ಹೀರೋಯಿನ್ ಅವಡು ವಿಲನ್ ಸರ್ ನಂತೂ ಸೂಪರ್ ಆತನ ಸೂಪರ್ ಮೂವಿ ಬಾರಿ ಸೂಪರ್ ಆತನೆ ಮತ್ತೆ ಇಮೋಷನಲ್ ಇತ್ತಾನೆ ಕಾಮಿಡಿಲಿ ಇತ್ತಾನೆ ಮಸ್ತ್ ಸೂಪರ್ 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 ಆತ ಫಿಲ್ಮ್ ಸೂಪರ್ ಕಾಮಿಡಿ ಸೂಪರ್ ಸೂಪರ್ ಇತ್ತು ಮೂವಿ. ನಾನು ಫ್ರೆಂಡ್ಸ್ ಎಲ್ಲ ಕರೆದ್ರಂತ ಬಂದದ್ದು, ಬಟ್ ನನಗೆ ಬೇಜಾರಾಗಿಲ್ಲ, ಬಂದದ್ದು ಖುಷಿ ಉಂಟು. ಸೂಪರ್ ಸೂಪರ್ ಉಂಟು ಹೆಡ್ ಉಂಟು ತೋಲೆ ಖುಷಿ ಆತಂಡು ಸೂಪರ್ ಆತನ ಸೂಪರ್ 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 ಫಿಲ್ಮ್ ಭಾರಿ ಶೋಕ್ ಇತ್ತಂಡು ಸೋಡ ಶರ್ಬತ್ ಬರ್ನದು ಖುಷಿ ಆಯ್ತು. ಸೂಪರ್ ಫಿಲಮ್ ಸೂಪರ್, ಡೈರೆಕ್ಷನ್ ಅಂತೂ ತುಂಬ ಸೂಪರ್ ಆಗಿದೆ. ಸೂಪರ್ ಮೂವಿ, ಎಡ್ಡೆ ಕನೆಕ್ಟ್ ಆಗಿ ಸೂಪರ್ ಆದಂಡು ಸೂಪರ್ ಆದ ಪನ್ಯಾರದಲ್ಲ ಗೊತ್ತಾಗ್ತಿ ಸೂಪರ್ ಆದ ವೆರಿ ನೈಸ್ ಪಿಕ್ಚರ್ ಸೂಪರ್ ಆಯ್ತು. ಹೌದಾ ಇಷ್ಟ ಆಯ್ತಾ ನಿಮಗೆ ಫಿಲ್ಮ್? ಎಸ್ ಇಷ್ಟ ಆಯ್ತು. ಸೂಪರ್ ಭಾರಿ ಶೋಕದ ಪಿಕ್ಚರ್. ಈ ಜೋಕ್ಲಿಗೆ ಇತ್ತದ ಕ್ರಿಕೆಟ್ದ ಟ್ರೆಂಡ್ ಅಂತ ತೋಜಾತೀರು. ಸೂಪರ್ ವೆರಿ ಜೋಕ್ಲು ತೂಪುನಂಚಿನ ಪಿಕ್ಚರ್ ಬೊಕ್ಕ ಫ್ಯಾಮಿಲಿ ಇವತ್ತು ತೂಪುನಂಚಿ ಬರ ಈ ಪಿಕ್ಚರ್ನ ಗೆಂದಾಲೆ ಉಂಟದು ಕೆನೊಂದು ವೆರಿ ಭಾರಿ ಮಸ್ತ್ ಪಿಕ್ಚರ್ ಮಾಂತ ತೂಪಿನಂಚಿನ ಕಾಮಿಡಿ ಗಿಮಿಡಿ ಪೂರ ಉಂಟು ಮಾಂತೆಲ್ಲ ಬಲ್ಲೆ ತೂಲೆ ಬೆಸ್ಟ್ ಒಂಜಿ ಡಿಫ್ರೆಂಟ್ ಆಯ್ನ ಒಂಜಿ ಕಾನ್ಸೆಪ್ಟ್ ಎಡ್ಡೆ ರೀತಿಲಿ ಕೊಣುತ್ತೀರು ಮಂಡ ಒಂಜಿ ಎಂಡಿಂಗ್ ಬಾರಿ ಶೋಕ್ ಮಂತೀರು ಮಂಡ ತುಳುಟ್ಟು ಒಂಜಿ ಈತನಡೆ ಇಂಚಿನ ಕಾನ್ಸೆಪ್ಟ್ ಬೈಜಿ ಮಂಡ ಒಂಜಿ ಎಡ್ಡೆ ರೀತಿದ ಒಂಜಿ ಕಾನ್ಸೆಪ್ಟ್ ಮಸ್ತ್ ಜನಕ್ಕೆ ಒಂದು ಕನೆಕ್ಟ್ ಆವು ಮಂಡ ಯೂತ್ ಲೆಗ್ ಮಸ್ತ್ ಕನೆಕ್ಟ್ ಆವು ನಂಚಂದು ಮಾತೆಲ್ಲ ಬರ್ತದು ಇಂಚಿನ ಸಿನಿಮಾನ ತುಳು ಸಿನಿಮಾನ ಗೆಂದಾಣಿದ್ದಾನೆ ಇಂಚಿನ ನನಾತ ಪ್ರಯತ್ನಗಳು ಬರ್ಪು ನಂಚಂದು ಮಾತೆಲ್ಲ ತುಳು ಎಡ್ಡೆ ಸಿನಿಮಾ ಎಡ್ಡೆ ಉಂಟು. ಥ್ಯಾಂಕ್ ಯು. ಮೂವಿ ಮಸ್ತ್ ಇಷ್ಟ ಅಂಡಿದೆ, ಬಟ್ ಒಂದು ಮಸ್ತ್ ಟೈಮ್ ಹಿಡ್ದು ಬೊಕ್ಕ ಒಂಜಿ ಕಂಪ್ಲೀಟ್ ಪ್ಯಾಕೇಜ್ ಇತ್ತಿನ ಮೂವಿ ಅಂತೂ ಸೆಂಟಿಮೆಂಟ್ಲ ಇತ್ತಂಡು ಎಡ್ ಜಾಸ್ತಿ ನಮ್ಮ ಫಸ್ಟ್ ಹಾಫ್ ಅಂತೂ ಫುಲ್ ತೆಲ್ತೊಂದೇ ಇತ್ತ ಮಸ್ತ್ ಮೂವಿ ಎಂಚ ಪೋಂಡ್ ಬಂದೆ ಗೊತ್ತಾಯಿತು ಎಂಡ್ ಮುಟ್ಟಲ್ಲ. ಕ್ರಿಕೆಟ್ ಬಂಡ ಮಾತೆರೆಗ್ಲ ಹಾರ್ಟ್ ಟಚಿಂಗೆ ಮಾತೆರೆಗ್ಲ ಇಷ್ಟದ ಗೇಮೆ ಆಯ್ತು. ಒಟ್ಟುಗೊಂಜಿ ಇತ್ತು ಪೊರ್ಲುದ ಕಥೆಯನ್ನು ಮೊಡೆದು ಒಂಜಿ ಟೀಮ್ ನಮಗೆ ಕೊಡ್ತೇರು. ಭಾರಿ ಪೊರ್ಲುದ ಮೂವಿ ಬೇತಕಲ್ನ ರಿವ್ಯೂಕ್ಕೆ ಏನು ಹಿಡಿದು ನಮ್ಮ ಬತ್ತದ ಮೂವಿನ ತೂದು ಎಕ್ಸ್ಪೀರಿಯನ್ಸ್ ಮನ್ಪೋಡು. ಸೊ ಮಾತಿರ್ಲ ಮೂವಿ ತೂವೋಡು ಖಂಡಿತವಾದ್ಲ ನಿಕ್ಲೆಗೆ ಪೈಸಾ ವಸೂಲ್ ಅಂತ ಅನ್ಪಾಯನು. ಆಲ್ ದ ಬೆಸ್ಟ್ ಟೀಮ್ಗೆ ಎಡ್ಡ ಅವಾರ್ಡು. ನಮ್ಮ ತುಳು ಫಿಲ್ಮ್ ಬೆಳೆಯೋಡು ಮಾತ ತುಳು ಸಿನಿಮಾದ ಕಲಾವಿದರು ಅಕ್ಲೆ ನಮ್ಮ ಗೊಳೆಪೋಡು ಬಂದು ಮಾತ ಸಿನಿಮಾ ಕಲಾಭಿಮಾನಿ ಟ್ಯಾಂಕ್ ಯು. ನಮಸ್ಕಾರ ಮಾತಿರಿಗ್ಲ ಕಹಾಲಿದ ಮಾತು ಆಡಿಯನ್ಸ್ಗೆ ಪುತ್ತದ ನಕ್ಲಿಗೆ ನಮಸ್ಕಾರ. ನಮ್ಮ ಗಜಾನನ ಕ್ರಿಕೆಟರ್ಸ್ ಥಿಯೇಟರ್ ರಿಲೀಸ್ ಆತಂಡು ಇನಿ ಪ್ರೀಮಿಯರ್ ಎತ್ತಂಡು ಎಲ್ಲೆಡ್ದು ರಿಲೀಸ್ 22 ಎಂಕಲ್ ಪಾತಿರದ ಆಲ ಇದ್ದಿನ ನಿಕುಲೆ ಪಾತಿರೋಡು ಸಿನಿಮಾ ತೂದು ಸಿನಿಮಾದ ಬಗ್ಗೆ ದಾದ ಪನೋಡಾಂಡ ಒಂದು ಸಿನಿಮಾ ಗೆಂದುನ ಸಿನಿಮಾ ನಮ್ಮ ಸಿನಿಮಾ ಪಂಡತ್ತು ಒಂದು ನಮ್ಮ ತುಳುನಾಡ್ದ ಸಿನಿಮಾ ದಾದ ಪನ್ಪೇರು ಒಂಜಿ ತುಳು ಚಿತ್ರರಂಗಗೂ ಮಸ್ತ್ ವರ್ಷ ಬಕ್ಕ ಒಂಜಿ ತುಳು ಸಿನಿಮಾ ಸೆಲಿಬ್ರೇಟ್ ಮಲ್ಪುನ ಟೈಮ್ ಬೈದಿನ ಆ್ಯಂಡ್ ಖಂಡಿತವಾದ ನಮ್ಮ ಗಜಾನನ ಕ್ರಿಕೆಟರ್ಸ್ ಸಿನಿಮಾಡ್ದೇ ಒಂದು ಆವಡು ಆ್ಯಂಡ್ ಒಂದು ಸಿನಿಮಾ ಒಂಜಿ ಪುದರ್ ಬೈದಿಂಡು ಊರೊಮ್ಮೆ ಬಂಗಾರದ ತುಂಡು ಬಂದು. ಸೊ ಒಂದು ತುಳು ಚಿತ್ರಗ ಒಂಜಿ ಮಸ್ತ್ ಮಲ್ಲ ಪುದರ್ ಆ್ಯಂಡ್ ಎಂಕ್ಲಿಗೆ ಮಸ್ತ್ ಪೆರ್ಮೆ ಆಗಿ ನಮ್ಮ ಒಂದು ಫಿಲ್ಮ್ದ ಒಂಜಿ ಪಾರ್ಟ್ ಉಲ್ಲ ಓಲ. ಸೊ ಜಾಸ್ತಿ ಪಾತಿರೋಜಿ ನಿಕುಲ್ ಥಿಯೇಟರ್ ಬಲ್ಲೆ ಸಿನಿಮಾ ತುಲೆ ನಿಕುಲೆ ಪಾತಿರ್ವಾರ ನಿಕುಲೆ ನಮಗೆ ಪನ್ಪಾರು ಆ್ಯಂಡ್ ಖಂಡಿತವಾದ್ಲ ಒಂದು ಸಿನಿಮಾ ನಿಕುಲ ಮನಸ್ಸಿಗೆ ಎಂದೊಡ್ಡು ಪನ್ಪನ ನಿಕುಲ ಭರವಸೆ ಇಂಕುಲ್ ಕೊರೊಂದುಲ್ಲ ನಿಕಲೆ ಥಿಯೇಟರ್ ಬಲ್ಲೆ 22 ಫಸ್ಟ್ ವಾರಾಗ ನಿಕುಲ್ ಬತ್ತದ್ದು ಒಂದು ಸಿನಿಮಾ ತೋಡ್ ಪನ್ಪನ ಎನ್ನ ಆಶೆ ನಿಕಲ ಮಾತಾಡಲಕ್ಕೆ ಏನೊಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಥಿಯೇಟರ್ ಬಲ್ಲೆ. ಥ್ಯಾಂಕ್ ಯು ಸೋ ಮಚ್ ಪುತ್ತೂರು. ನಮಗೆ ಮಸ್ತ್ ಪೆರ್ಮೆದ ವಿಷಯ
ಪುತ್ತೂರ್ದಂಚಿನ ಈತ್ ನಮ್ಮ ಪುಣ್ಯ ಊರುಡು ಈತ್ ಜನಕುಲ್ ಬತ್ತದ ನಮ್ಮ ಫಿಲ್ಮ್ ತುಯೇರು ಫಸ್ಟ್ ಪ್ರೀಮಿಯರ್ಸ್ ನಮ್ಮ ಪುತ್ತೂರ್ಡು ಮಂತೀನಿ ಮ್ಯಾಂಗ್ಳೂರ್ದು ಬೊಕ್ಕ ಪುತ್ತೂರು ಒಂಜಿ ಮಲ್ಲ ಮಾರ್ಕೆಟ್ ನಮ್ಮ ಎಡ್ಡೆ ಫಿಲ್ಮ್ ಬತ್ತನ ಪುತ್ತೂರ್ದ ಜನಕುಲ್ ಯಾಪ್ಪಲಗೆಂದಾವೇರು ಅಂಚಾದ್ ಇನಿ ಫಸ್ಟ್ ಪ್ರೀಮಿಯರ್ ಆಂಡ್ ಜನಕುಲ್ ಮಸ್ತ್ ತೆಲ್ತೇರು ಲಾಸ್ಟ್ಗೆ ಚೂರು ಇಮೋಷ್ನಲ್ ಆಯರು ಅಕಲ್ನ ಲೈಫನ್ನು ಕನೆಕ್ಟ್ ಮಂತೇರು ಅಂಚ 22nd ಪಂಡೆ ಎಲ್ಲೆ 22 ಮೇ ನೆನಪ್ದಿಲೆ ನಿಕಲ್ನ ಫ್ಯಾಮಿಲಿ ಕುಟುಂಬದೊಟ್ಟು ಭಕ್ತದ ತೂಪುನ ಸಿನಿಮಾ ನಮ್ಮ ಎಡ್ಡೆ ತುಳು ಸಿನಿಮಾನ ಒಟ್ಟು ಕುಲ್ಲುದು ನಮ್ಮ ತೂದು ಗೆಂದಾಗ ಗಜಾನನ ಕ್ರಿಕೆಟರ್ಸ್ ಐಟಿ ಖಾಲಿ ಕ್ರಿಕೆಟ್ ದತ್ತು ಮಾತ ಒಂಜಿ ಫ್ಯಾಮಿಲಿ ದೊಡ್ಡ ಆವಡು ಎಲ್ಲಿಯ ಜೋಕುಲ ಆವಡು ಮಲ್ಲಕುಲ ಆವಡು ಒಟ್ಟು ತೂದು ಕುಲ್ಲುದು ತೂಪುನ ಸಿನಿಮಾ ನಿಕುಲ್ ತೆಲ್ತದ ಬಂಜಾರ ತೆಲ್ತದ ನಿಕಲ್ನ ಮಂಡೇಡಿತಿನ ಸ್ಟ್ರೆಸ್ ಆವಡು ಟೆನ್ಷನ್ ಆವಡು ಮಾತಲ್ಲ ಪೋಪು ನಾವು ಎನ್ನ ಕಾನ್ಫಿಡೆನ್ಸ್ ನಿಕುಲ್ ಮಾತಿರ್ಲ ಬಲೆ ಗಜಾನನ ಕ್ರಿಕೆಟರ್ಸ್ ನಮ್ಮ ಒಟ್ಟು ತೂಕ ಜೈ ತುಳುನಾಡು ಜೈ ಪುತ್ತೂರು. ಹಲೋ ಮಾತಾಡಿ ನಮಸ್ಕಾರ, ನಾನು ಅನ್ವಿತಾ. ಸೊ ಎಂಕಲ್ನ ಗಜಾನ ಕ್ರಿಕೆಟರ್ಸ್ ರಿಲೀಸ್ ಆತುಂಡು. ಸೊ ಮಸ್ತ್ ಅಡ್ಡೆ ರೆಸ್ಪಾನ್ಸ್ ಬೈದುಂಡು ಪುತ್ತೂರುದು. ರೆಸ್ಪಾನ್ಸ್ ಪನ್ಪುನ ಅವು ಆ್ಯಕ್ಚುಲಿ ಎಲ್ಲಿಯ ವರ್ಡ್ ಪಂದೆ ಪನೋಲಿ ದಾಯಕ್ ಪಂಡ ಒಂದು ರೆಸ್ಪಾನ್ಸ್ ಆಯ್ತು. ಇಟ್ಸ್ ಅ ಹ್ಯೂಜ್ ಲವ್. ಎವ್ರಿಬಡಿ ವೆಸ್ ಸ್ಟಂಡ್. ಸೈಲೆನ್ಸ್ ಇತ್ತುಂಡು. ಆ ಸೈಲೆನ್ಸ್ ಒಂಜಿ ಅರ್ಥ ಅಂಡ್ ಏತ್ ಇಷ್ಟ ಆತುಂಡು ಪಂದು. ಸೊ ನಿಖಿಲ ಬಲೆ ನಿಕ್ಲಿಗ್ಲ ಗೊತ್ತಾಪುಂಡು ಆ ಸೈಲೆನ್ಸ್ ದಾಯಿಗ್ ಆ ಒಂಜಿ ಸ್ಟಂಡ್ ಎಕ್ಸ್ಪ್ರೆಷನ್ ದಾಯಿಗ್ ಬಂದು. ಸೊ ಎಂಕ್ಲ ಸೆಕೆಂಡ್ ಟೈಮ್ ತಗೊಂಡು ಪುನಿ ಮಸ್ತ್ ಇಷ್ಟ ಆತುಂಡು. ಸೊ ಬಲೆ ಸಪೋರ್ಟ್ ಮಲ್ಪ್ಲೆ ಆ್ಯಂಡ್ ಲೆಟ್ಸ್ ಹಿಟ್ ನಾಟ್ ಔಟ್ ಟಿಲ್ 100. ಇರಿಗೆಂಚಾಂಡ್ ಮಲ್ಲಿ ಸುರು ಸೂಪರ್ ತುಲೆ ಕಾಳೆದ ಕುಲ್ಲ ಉಲ್ಲೇರು ಮೂಲು. ಸೊ ಯಾನ್ ಫಸ್ಟ್ ಅಕಲ್ಡಕ್ಕೇನು ದಯಪನ ಸಿನಿಮಾ ಎಂಚಾಂಡ್ ಅಕಲಿನ ಯಾನ್ ಕುಲ್ಲ ತೂದು ಬೊಕ್ಕ ಯಾನ್ ಇಂಟರ್ವ್ಯೂಗೆ ತೊಂದಿಲ್ಲ ಇಜಿಂದ ದೀಪ ಪೊತ್ತದು ಉಲಾಯ್ ಪೋಪುನೆಡು ದುಮ್ಮೆ ಇಂಟರ್ವ್ಯೂ ಮಲ್ ನಡೀತಾನಮ್ಮ ದಯಪನ ಜನಕುಲ್ ಪನ್ನೋಡು ರಿವ್ಯೂಸ್ ಎಂಚ ಉಂಡು ಜನಕುಲ್ ಈತ್ ಕಾಮಿಡಿಗೆ ತೆಲ್ತೇರು ಐತ ಒಟ್ಟಿಗೆ ಪಿದಾಯಿ ಬಂದಾಗ ಈತ್ ಬುಲ್ತೇರನ್ನೇ ಅನ್ಬಂದು ಆ ಖುಷಿನ ಅನುಭವಿಸಿದಾಕ್ಲ ಕನ್ನಡ ಬರ್ತಾರೆ ನೀರು. ಸೊ ಮಸ್ತ್ ಜನ ಹೆಂಗೆ ಸಮಾಧಾನ ಮಲ್ತಾನೆ 2-3 ಜನಕ್ಕೆ ಕಾಮ್ ದಾಲಾಪುಜಿ ಆರಾಮ್ಸೆ ಅನ್ಬಂದು. ಸೊ ಆತ್ ಕನೆಕ್ಟ್ ಆತೇರು ಸಿನಿಮಾಗ ಇದೊಂದು ತುಳು ಸಿನಿಮಾಗ ಫಸ್ಟ್ ಟೈಮ್ ಇಂಚಾಪುರ ಆಪಿನ್ ಫಸ್ಟ್ ಟೈಮ್ ಎಲೆಲಿಯ ಮಟ್ಟಡ ಆವಂದಿತ್ತು ಬಟ್ ಮಲ್ಲ ಮಟ್ಟಡ ಆಪಿ ನಿಂದುವೆ ಎಂಕ್ಲ ರಿಕ್ವೆಸ್ಟ್ ಒಂಜೆ ಸಿನಿಮಾ ಎಡ್ಡಂಡು ಜನಕ್ಲೆಗ್ ಪಂತ. ಸೊ ಓಲ್ ಬ್ಯಾನರ್ ಫ್ಲೆಕ್ಸ್ ಬೋರ್ಡ್ ಪೂರ ಪಾರ್ದ ಆತನು ಖಾಲಿ ನಿಕುಲ್ ಥಿಯೇಟರ್ಗೆ ಬರೋಡು ಅವಳ ಖಾಲಿ 2 ವಾರದ ಉಲಾಯ್ ಬರೋಡು ನಿಕುಲ್. ಸೊ ದಟ್ ಎಂಕ್ಲೆಗ್ ಒಂಜಾತ್ ಇದು ಈ ಕಲೆಕ್ಷನ್ ವಿಷಯ ಅವರು ಗೊತ್ತುಂಟು ತುಳು ಪಿಕ್ಚರ್ಗೆ ಮಸ್ತ್ ಕಮ್ಮಿ ಶೇರ್ ಬಂದು. ಸೊ ಎಂಕುಲ್ ಗೆಂದೋಡು ಉಂದಾಂಡ ನಿಕುಲು ಫಸ್ಟ್ ವಾರನೇ ಫುಲ್ ಬರೋಡು. ಸೊ ಇನಿಯೇ ಟಿಕೆಟ್ ಬುಕ್ ಮನ್ಪ್ಲೆ ಬಲೆ ರಿಲೀಸ್ ಆಂಡ್ ಮೇ 22ಕ್ಕೆ ಬೊಕ್ಕ ನನ್ನೊಂದು ಇದಾದ ಮನಗ ನನ್ನ ಶಾಲಾ ಕಾಲೇಜ್ ಪೂರ ಸ್ಟಾರ್ಟ್ ಆಪುಂಡು. ಸೊ ಜೋಕ್ಲೆನ್ ಲೆತ್ತೊಂದು ಮಲ್ಲಕ್ಲೆನ್ ಲೆತ್ತೊಂದು ಬೇಗ ಬಲೆ ಬೊಕ್ಕ ಯೂನಿಫಾರ್ಮ್ ಬ್ಯಾಗ್ ಸ್ಕೂಲ್ ಬಂದು ಜೋಕ್ಲನ ಪಿರೋಡ್ ಬೋರ್ಡ್ ಆಪುಂಡು. ಸೊ ಜೋಕ್ಲೆಗೆ ಒಂದು ಎಂಟರ್ಟೈನ್ಮೆಂಟ್ ಆಪುಂಡು. ಸೊ ಎಡ್ಡೆ ಪಿಕ್ಚರ್ ಫ್ಯಾಮಿಲಿ ಸಮೇತ ಕುಲ್ದು ತೂಲೆ ಮಿಸ್ ಮಲ್ಪೊಚ್ಚಿ ಥಿಯೇಟರ್ಡ್ ಪುತ್ತೂರು ದಾಖಲು ಪ್ಲೀಸ್ ಬಲೆ. ಥ್ಯಾಂಕ್ ಯು. ಒಂದು ಓವರ್ನ 6 ಬಾಲಿಗೆ 6 ಸಿಕ್ಸ್ ಅನ್ನ ಯುವರಾಜ್ ಸಿಂಗ್ ಹೊಡೆದಿತ್ತು. 6 ದಿನಗಳಲ್ಲಿ ಕೂಡ ಅದ್ಭುತವಾದಂತಹ ತುಂಬಿದ ಚಿತ್ರಮಂದಿರದ ಪ್ರದರ್ಶನವನ್ನ ಕಂಡು 100 ದಿನದ ಒಂದು ದಾಖಲೆಯನ್ನು ಮಾಡುವಂತಹ ಒಂದು ಆ ಭಾಗ್ಯವನ್ನ ಮಹಾಲಿಂಗೇಶ್ವರದ ಕರುಣಿಸಲಿದೆ. ತಂಡ ಜಯಶಾಲಿ ಆಗಬೇಕು ಅಂತ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೇವೆ. ಅದೇ ರೀತಿ ಈ ಚಿತ್ರೋತ್ಸವ ಜಯಶಾಲಿ ಆಗಲಿ ಕನ್ನಡ ಇಂಡಸ್ಟ್ರಿ ಅಥವಾ ಬೇರೆ ಬೇರೆ ಇಂಡಸ್ಟ್ರಿ ನಮ್ಮ ಇಂಚ ತೂಪನ ಐಕೆ ಕಮ್ಮಿ ಇಜ್ಜಲ್ಲ ತುಳುಪ ಇಂಡಸ್ಟ್ರಿ ಪಿಕ್ಚರ್ ಸೌಂಡ್ ಮಾಡೋದು ಇಪ್ಪು ನಂಚಿನ ಗಜಾನನ ಕ್ರಿಕೆಟ್ ಒಂದು ಆಯ್ನಾಥ ದಿನ ಬಲಿಪಾಡು ಸೂಪರ್ ಬಂದಿದೆ ಜೋರ್ ಬಂದ್ರೆ ಸೂಪರ್ ಆಗ್ತದೆ. ವೆರಿ ಗುಡ್. ಕ್ರಿಕೆಟದ ಬಗ್ಗೆ ಸ್ವಲ್ಪ ವಿವರಣೆ ಮಾಡ್ತಿದ್ದೀರಿ. ಸೂಪರ್ ಕಾಮಿಡಿ. ಸೋಡ ಶರ್ಬತ್ ಬರ್ನದು ಖುಷಿ ಆಯ್ತು. ಸೂಪರ್. ಈ ಪಿಕ್ಚರ್ನ ಗೆಂದಾಲೆ ಉಂಟದು ಕೆನೊಂದು ನಮ್ಮ ತುಳು ಫಿಲ್ಮ್ ಬೆಳೆಯೋಡು ಮಾತ ತುಳು ಸಿನಿಮಾದ ಕಲಾವಿದರು ಅಕ್ಲೇ ನಮ್ಮ ಬೊಳೆಪವಡು 22 ಫಸ್ಟ್ ವಾರಾಗ ನಿಕುಲ್ ಬತ್ತದ್ದು ಒಂದು ಸಿನಿಮಾ ತೂಡು ನಿಕಲ್ನ ಮಂಡೇಡಿತಿನ ಸ್ಟ್ರೆಸ್ ಆವಡ್ ಟೆನ್ಷನ್ ಆವಡ್ ಮಾತಲ್ಲ ಪೋಪುಡ ಅವು ಎನ್ನ ಕಾನ್ಫಿಡೆನ್ಸ್. ಸೊ ಬಲೆ ಸಪೋರ್ಟ್ ಮಲ್ಪ್ಲೆ ಆ್ಯಂಡ್ ಲೆಟ್ಸ್ ಹಿಟ್ ನಾಟ್ ಔಟ್ ಟಿಲ್ 100. ಎಡ್ಡೆ ಪಿಕ್ಚರ್ ಫ್ಯಾಮಿಲಿ ಸಮೇತ ಕುಲ್ದು ತೂಲೆ ಮಿಸ್ ಮಲ್ಪೊಚ್ಚಿ ಥಿಯೇಟರ್ಡ್ ಪುತ್ತೂರು ದಾಖಲು ಪ್ಲೀಸ್ ಬಲೆ. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.